ಎಸ್, ಕಂಬಳದ ಒಂದು ಗತ್ತು ಅಂತ ಹೇಳಿದರೆ ಪ್ರತಿಯೊಂದು ಕರಾವಳಿಯ ಕಂಬಳ ಕೋಣಗಳ ಮಾಲೀಕರಿರ್ಬೋದು, ಕಂಬಳ ಓಡಿಸೋರು ಇರ್ಬೋದು, ಅಥವಾ ಕಂಬಳ ಪ್ರೇಮಿಗಳ ಕಾರ್ಗಳಲ್ಲಿರ್ಬೋದು, ಇಂತಹದೊಂದು ಬೆತ್ತ ಇರ್ತದೆ. ಇದಕ್ಕೆ ಬೆತ್ತ ಅಂತ ಕರೀತಾರೆ. ಇದು ಕಂಬಳ ಓಡಿಸೋದಕ್ಕೆ ಭಾರಿ ಫೇವರಿಟ್ ಬೆತ್ತ. ಬೆತ್ತದಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ. ಈ ಬೆತ್ತವನ್ನು ಮಾರಾಟ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ನಿಮಗೂ ಕೂಡ ಬೆಂಗಳೂರಿನವರಿಗೆ ಯಾರಿಗಾದರೂ ಬೆತ್ತ ಬೇಕು ಅಂತಂದರೆ ಇವರು ಸಿಗ್ತಾರೆ ಇವತ್ತು. ನಿಮ್ಮ ನಂಬರ್ ಎಲ್ಲ ಉಂಟು, ಅವ್ರ ನಂಬರ್ ಸಹ ನಾನು ಕೇಳ್ತೇನೆ. ಹಿಡ್ಕೊಳ್ಳಿ. ಹೀಗೆ ಈ ಬೆತ್ತ ನೋಡಿ, ಇದು ಬೇರೆ, ಇದೊಂದು ಟೈಪ್ ಬೆತ್ತ, ಇದೊಂದು ಟೈಪ್ ಬೆತ್ತ, ಇದೊಂದು ಟೈಪ್ನ ಬೆತ್ತ, 3 ಟೈಪ್ನ ಬೆತ್ತ ನೋಡಿ. ಎಸ್ ನೋಡಿ, 3 ಟೈಪ್ನ ಬೆತ್ತ. ಜೊತೆಗೆ ಈ ಬೆತ್ತದ ರೇಟ್ ಎಷ್ಟು ಅನ್ನುವಂಥದ್ದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಕೇಳ್ಕೋಬೇಕು. ಸರ್ ಪಾತ್ರಲೆ, ಈಗ ನೀವು ಈಗ ಏನು ಮಾಡಬೇಕು ಗೊತ್ತಾ, ಎಲ್ಲರದ್ದು ನಾವು ಮಾತನಾಡಿಸ್ತೀವಿ, ಎಲ್ಲರೂ ಕೂಡ ವೀಕ್ಷಕರು ನೋಡ್ತಾ ಇದ್ದಾರೆ. ಒಂದು ವೇಳೆ ಯಾರಿಗಾದರೂ ಬೆತ್ತ ಬೇಕು ಅಂತಂದರೆ ನಿಮ್ಮನ್ನು ಸಂಪರ್ಕ ಮಾಡ್ಬೋದು. ಹಿಡ್ಕೊಳ್ಳಿ. ಈ ಬೆತ್ತದ ವಿಶೇಷತೆಯ ಬಗ್ಗೆ ಹೇಳಿ. ಈ ಬೆತ್ತದ ವಿಶೇಷತೆ ಸ್ವಲ್ಪ ತೋರಿಸಿ ಹೇಳಿ. ಇದೇನು ಏನು ವಿಶೇಷತೆ? ಇದು ವಿಶೇಷ, ಇದು ಒಡೆಯುವಂತದ್ದಲ್ಲ, ಇದೊಂದು ಸ್ಟೈಲಿಗೆ ಇದಕ್ಕೆ ಏನು ಅಂತ ಗೊಂಡೆಯ ಬೆತ್ತ ಅಂತ ಹೇಳ್ತಾರೆ. ಏನು ಗೊಂಡೆಯ ಬೆತ್ತದ ವಿಶೇಷತೆ? ಇದೊಂದು ಮಾಲಕರ ಗತ್ತಿನ ಬೆತ್ತ. ಇದು ನೋಡಿ, ಮಾಲಕರದೊಂದು ಗತ್ತಿನ ಬೆತ್ತ. ಇದಕ್ಕೆ ಗೊಂಡೆ ಬೆತ್ತ ಅಂತ ಕರೀತಾರೆ. ಇದು ಮಾಲಕರು ಹಿಡ್ಕೊಳ್ಳುವಂಥದ್ದು. ಯಾವುದೇ ಒಂದು ಕಂಬಳ ಕೋಣಗಳ ಮಾಲಕರಾಗಿದ್ದವರು ಅವರ ಕೈಯಲ್ಲಿ ಇಂಥದ್ದೊಂದು ಬೆತ್ತ ಇರ್ತದೆ. ನೀವು ಈ ಬೆತ್ತವನ್ನು ನೋಡಿದಾಗಲೇ ನೀವು ಅರ್ಥ ಮಾಡ್ಕೊಳ್ಬೋದು, ಇಂತಹದ್ದು ಗೊಂಡೆ ಇದ್ದರೆ ಅವರು ಕಂಬಳ ಕೋಣಗಳ ಮಾಲೀಕರಾಗಿರಬಹುದು ಅಂತ ನೀವು ಅಂದುಕೊಳ್ಬೋದು. ಯಾಕಂದರೆ ಇಲ್ಲಿ ಬೆಂಗಳೂರಿನಲ್ಲಿ ಒಂದಷ್ಟು ಜನ ಎಲ್ಲರೂ ಕೂಡ ಇವತ್ತು ಪರ್ಚೇಸ್ ಮಾಡಿ ಹಿಡ್ಕೊಂಡಿರ್ಬೋದು. ನಮಗೆ ಕಂಬಳ ಕೋಣಗಳ ಮಾಲೀಕರಲ್ಲ, ನಾವು ಸಹ ಒಂದು ಇರಲಿ, ನಮ್ಮ ಐತಿಹಾಸಿಕ ಕಂಬಳದಲ್ಲಿ ನಮ್ಮದೊಂದು ಬೆತ್ತ ಇರಲಿ ಅನ್ನುವಂಥದ್ದನ್ನು ಹಿಡ್ಕೋಬೋದು. ಇದು ಗೊಂಡೆ ಬೆತ್ತ. ಇದು ಸಹ ಗೊಂಡೆ ಬೆತ್ತ. ಇದೆಂತ? ಅಡಿಕೆಯ ವೀಳ್ಯದೆಲೆ. ಇದು ಯಾರಿಗೆ? ನಿಮಗೆ? ಇದು ನೋಡಿ, ಬೆತ್ತ ಮಾರಾಟ ಮಾಡುವದ್ದು ವೀಳ್ಯದೆಲೆಯ ಡಬ್ಬಿ. ಇದು ಚಿನ್ನದ ಡಬ್ಬಿ ಅಲ್ಲ, ಆದರೆ ಸಹ ಈ ಡಬ್ಬಿಗೊಂದು ಮರ್ಯಾದೆ ಇದೆ. ಇದು ಕಂಬಳದ ಕ್ಷೇತ್ರದಲ್ಲಿ ಎಷ್ಟು ಬೆತ್ತ ಮಾರಾಟ ಮಾಡಲಿ, ಯಾವುದೇ ಮಾರಾಟ ಮಾಡಲಿ, ಅದರ ಜೊತೆಗೆ ಬೀಡ ಅಂತೂ ಇದ್ದೇ ಇರುತ್ತೆ. ಇದು ಬೀಡ ಅಲ್ಲಲ್ಲ, ಇದು ಮಾರಾಟ ಅಲ್ಲ, ತಿನ್ನಲಿಕ್ಕೆ ತುಕ ಲಾಕ್ ಹಾಕಿ ಹೀಗೆ ಹಿಡ್ಕೊಂಡು ಹೋದರೆ ಮುಗೀತು ಕತೆ. ನೋಡಿಲಿ, ಹೀಗೆ ಹಿಡ್ಕೊಂಡು ಹೋದರೆ ಮುಗೀತು, ಹೀಗೆ ಹಿಡ್ಕೊಂಡು ಹೋದರೆ ಮುಗೀತು, ಪಾಶಾಗಿ ಹೋಗೋದು. ಒಳಗೇನೋ ಇರ್ಬೋದು ಅಂತಂದರೆ ಒಳಗೆ ಬೀಡ ಇರೋದು. ಯಾಕೆಂತಂದರೆ ಬೀಡ ತಿಂದು ಅವರು ಲವಲವಿಕೆಯಿಂದ ಇದ್ದಾರೆ. ಜೊತೆಗೆ ಈ ಬೆತ್ತದ ಬಗ್ಗೆ ವಿಶೇಷತೆ ಹೇಳಿ. ಈ ಬೆತ್ತ ಏನಿದು? ಅದು ಕೂಡ ಗೊಂಡೆ, ಅದರಲ್ಲಿ ಬೇರೆ 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 ಐಟಮ್ ಬರ್ತದೆ. ಈಗ ಇದು ಕೋಣಗಳಿಗೆ ಕೋಣ ಓಡಿಸುವವರು ಬಳಸುವ ಬೆತ್ತವ ಇದು? ಅಲ್ಲ, ಅದು ಬೇರೆ ಬೆತ್ತವ? ಅದು ಬೇರೆ ಬೆತ್ತ. ಅದಿಲ್ವ ಇಲ್ಲಿ? ಅವು ಇತ್ತಿನ ಬತ್ತಾಲೆಗೆ ಒಂಜಿ ಬತ್ತಾಲೆ ಪೊಲೆ. ಈಗ ಕೋಣ ಓಡಿಸುವವರು ಯಾವ ಬೆತ್ತವನ್ನು ಬಳಸ್ತಾರೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ತೇವೆ. ಇದರಲ್ಲಿ ಸ್ವಲ್ಪ ನಿಮಗೆ ರೇಟ್ ಡಿಫರೆನ್ಸ್ ಇರುತ್ತೆ. ಇದು ಬಂದಾಗ ಸ್ವಲ್ಪ ರೇಟ್ ಕಡಿಮೆ ಆಗತ್ತೆ, ಇದು ಮೇಲ್ಗಡೆಗೆ ಬಂದಾಗ ಸ್ವಲ್ಪ ರೇಟ್ ಜಾಸ್ತಿ ಆಗತ್ತೆ. ಇತ್ತೆ ರೇಟ್ ಎಲ್ಲ ಹೇಳಿ. ಬಂದು ವಿಡಿಯೋ ನೋಡಿ ಬಂದಿದ್ದೇನೆ ಅಂತ ಹೇಳಿದರೆ ರೇಟ್ ಸ್ವಲ್ಪ ಕಡಿಮೆ ಮಾಡಬೇಕು. ನೀವು 50 100 ಕಡಿಮೆ ಮಾಡ್ತೀರಾ? ಅದು ಮಾಡ್ತಾರೆ. ನಿಮ್ಮದಲ್ವ ಇದು ಬೆತ್ತ? ನಮ್ದೇ. ಅವರದ್ದೇ. ಈಗ ವಿಡಿಯೋ ನೋಡಿ ಬಂದರೆ ರೇಟ್ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ. ವಿಡಿಯೋ ನೋಡಿ ಬಂದಿದ್ದೇನೆ ಅಂತ ಹೇಳಬೇಕು. ಸ್ವಲ್ಪ ವಿಡಿಯೋ ನೋಡಿ ಬಂದಿದ್ದೇನೆ, ವಿಡಿಯೋ ನೋಡಿ ಬಂದಿದ್ದೇನೆ ಅಂತ ಹೇಳಿದ್ರಿಂದ 50 ರೂಪಾಯಿ ಕಮ್ಮಿ ಮಾಡ್ತೀರಾ? 50 ಕಡಿಮೆ ವಿಡಿಯೋ ನೋಡಿ ಬಂದರೆ. ಹೌದು. ಇದು ನೋಡಿ, ಇಷ್ಟು ಬೇರೆ ಬೇರೆ ಸ್ಟೈಲಿಶ್ ಬೆತ್ತಗಳಿದಾವೆ. ನನಗೆ ಬೀಸ್ಬಿಡಿ ನೋಡಿ. ಇದು ಯಾವ ಬೆತ್ತ? ಓಡಿಸುವ ಬೆತ್ತ. ಇದು ನೋಡಿ, ಓಡಿಸುವ ಬೆತ್ತ. ನೋಡ, ಇದರಲ್ಲಿ ಎಂತೆಲ್ಲ ಕೆಲಸ ಉಂಟು ನೋಡಿ, ಎಷ್ಟು ಕೆಲಸಗಳಿದಾವೆ ಎಲ್ಲ ಹೇಳಿ. ಇದೆಂತ ಇದು? ಇದು ಕಾಪರ್ ವೈರಾ? ಹೇಳಿ, ಇದು ಎಂತ ಅಂತ? ಇದು ಕಾಪರ್ ವೈರ್. ಯಾವ್ದು ಇದು? ಇದು ಕಾಪರ್ ವೈರ್. ಇದು ಕೂಡ ನೂಲೆ, ಅದು ಒರಿಜಿನಲ್ ನೂಲೆ. ಒರಿಜಿನಲ್ ನೂಲು, ಬಹಳ ವಿಶೇಷವಾದ ಇದೆಲ್ಲ ಇದಕ್ಕೆ ಕಟ್ ಹಾಕುದು ಅಂತ ಹೇಳ್ತಾರೆ. ಕಟ್ ಹಾಕುದು. ಇದೆಂತ? ಇದು ನೇಗೆ, ಗೊಂಡೆ ನೇಗೆ. ಇದು ಒಂದು ಬೆತ್ತ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು? ಒಂದು 3 ದಿವಸ ಬೇಕು. ನೋಡಿ, ಶ್ರಮ ಇದೆ. ಒಂದು ಬೆತ್ತ ಮಾಡಲಿಕ್ಕೆ 3 ದಿವಸಗಳು ಬೇಕಾಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ನಿಮಗೆ ಸುಲಭ ಯಾವುದು? ಗೊಂಡೆಯ ಬೆತ್ತವೋ? ಇಟ್ಕೊಳ್ಳಿ, ಇದು ಕೋಣ ಓಡಿಸುವವರ ಬೆತ್ತ. ಇದು ಸ್ವಲ್ಪ ನಿಮಗೆ ಏನಾಗ್ತದೆ ಅಂತಂದರೆ ಸ್ವಲ್ಪ ಭಾರ ಕಮ್ಮಿ ಇರ್ತದೆ. ಇದರಲ್ಲಿ ಕಾಪರ್ ಗೀಪರ್ ಎಲ್ಲ ಇರುವುದಿಲ್ಲ.
ಸಂಪೂರ್ಣ ನೂಲ್ನಲ್ಲೇ ಮಾಡಿರುವಂತ ಬೆತ್ತ ಅಲ್ವಾ? ಇದು ನೋಡಿ, ಇದೆಲ್ಲ ಸ್ಟೈಲಿಶ್ ಆಗಿರ್ತದೆ, ಆದ್ರೆ ಇದರಲ್ಲಿ 2 ಕೊಟ್ರೆ ಒಳ್ಳೇದಿರ್ತದೆ. ಈ ಹಗ್ಗ ಕೈಯ ಒಳಗೆ ಹಾಕ್ಲಿಕ್ಕೆ. ಅದು ತೋರಿಸಿ ದಿವಾಕರ್ ಬಳ್ಳಮಂಜೆಗೆ ನಮ್ಮ ಕ್ಯಾಮರಾದಲ್ಲಿ ತೋರಿಸಿ ದಿವಾಕರ್. ಎಸ್, ನೋಡಿ ಈ ಕೈಯ ಒಳಗೆ ಹಾಕೋದು ನೋಡಿ, ಹೀಗೆ ಒಂದು ಬೆತ್ತದ ತುದಿಯಲ್ಲಿ ಒಂದು ಇದಿರ್ತದೆ, ಇದನ್ನ ಕೈ ಒಳಗೆ ಹಾಕಿ ಹೀಗೆ ಹಿಡಿದು ಪತ್ಲೆಂಚ ನೋಡಿ, ಕೈಯಿಂದ ಬಿದ್ರೆ ಇದು ಹೋಗುದಿಲ್ಲ, ಇದು ಕೈಯಲ್ಲೇ ಇರ್ತದೆ. ಇದಕ್ಕೆ ಯಾವ ನೂಲು ಯಾವ್ದದು? ಇದು ಟೈ ನೂಲು, ಇದು ರೆಸ್ಟ್ ಅದು ಎಂತ ಗೊತ್ತುಂಟ, ಅದೊಂದು ನೂಲು ಬರ್ತದೆ ಬೇರೆ. ಕೆಲವೆಲ್ಲ ಗುಟ್ಟು ಬಿಟ್ಟು ಕೊಡುದಿಲ್ಲಲ್ಲ? ಇಲ್ಲಪ್ಪ, ಬಿಟ್ಟು ಕೊಡ್ತೀವಿ. ಅದೇನಿಲ್ಲ. ಈಗ ನಿಮ್ಮ ಹೆಸರು ಹೇಳಿ. ರತ್ನಾಕರಾಚಾರ್ಯ. ಎಲ್ಲಿಂದ ಬಂದಿರಿ? ಮೂಡುಬಿದ್ರೆಯಿಂದ. ನಂಬರ್ ಹೇಳಿ ನಿಮ್ದು. 988021367 ನೋಡಿ, ಯಾರಿಗೆ ಬೆತ್ತ ಬೇಕು ಈ ನಂಬರಿಗೆ ಕರೆ ಮಾಡಿ. ಯಾಕೆ ಅಂತಂದ್ರೆ ಎಷ್ಟು ಬೆತ್ತ ತಂದಿರಿ? ಈಗ ಒಂದು 200 ಉಂಟು. 200 ಮಧ್ಯಾಹ್ನ ತನಕ ಸಾಕತ್ತ? ಈಗ ನೋಡಿ, ಸುತ್ತಮುತ್ತ ಮತ್ತೆ ತರಿಸ್ಬೋದಾ? ಎಲ್ಲ ರೆಡಿ ಇದ್ದೀರಿ? ಓಕೆ. ಬೆಂಗಳೂರು ಕಂಬಳ ಏನು ಹೇಳ್ತೀರಿ? ಅಚ್ಚುಕಟ್ಟಾಗಿದೆ. ಹೌದು. ನಾವು ಪುತ್ತೂರಿನಿಂದ ಬಂದವರು. ನೀವೇನ್ ಮಾಡ್ತೀರಿ? ನಾನು ಕೃಷಿ ಮಾಡ್ತೀರಿ? ಹೌದು. ಓಕೆ. ನೀವೇನು ಹೇಳ್ತೀರಿ? ನಾವು ಕೃಷಿ ಇಲ್ಲಿ ಕಂಬಳಲ್ಲಿ ಕೂಲಿ ಹಲ್ಲು ಪರಿಶೀಲನೆ. ಓ, ಕೋಣಗಳ ಹಲ್ಲು ಪರಿಶೀಲನೆ ಮಾಡುವವರು. ಈಗ ಹಲ್ಲು ಪರಿಶೀಲನೆ ಅಂದ್ರೆ ಹೇಗೆ? 6 ಹಲ್ಲು ಹೋದ್ರೆ 6 ಅಲ್ಲ, 8 ಕೂಲಿ. 8 ಕೂಲಿ. 8 ಕೂಲಿ ಅಂದ್ರೆ ಹಲ್ಲು. 8 ಕೂಲಿಡೆ 2 ಕೂಲಿ ಪಂಡ 2 ಪಾರು, 4 ಕೂಲಿ ಪಂಡ 4 ಪಾರು, 5 ಕೂಲಿ ಪಂಡ 5 ಪಾರು, 1 ಕೂಲಿ 5 ಒಂಜಿ ಲಾಸ್ಟ್ ದ ಪಂಡ ಅವು ಮಲ್ಲೆಕ್. ಇರ್ನಲ ಕೂಲಿಕೆಲ್ಲ ಓದ್ತುಂಡು ಓವುಲಜ್ಜಿ ಪರು ಇಜ್ಜಿ. ಅದೇ ಅದು ಪರುಗೆ ಬರುವುದು 3 ವರ್ಷ ಬೇಕು. ಒಂದು ಕೋಣನಿಗೆ 3 ವರ್ಷ ಬಂದದ್ದು 2 ಹಲ್ಲು ಹಾಕಿದ್ರೆ ಸೀನಿಯರ್, ಜೂನಿಯರ್. ಮತ್ತೆ 6 ಕೂಲಿ ಎಲ್ಲ ಹಲ್ಲು ಹೋದ್ರೆ ಅದು ಜೂನಿಯರ್. ಈಗ ಸುಂದರ ನಂಬರ್ ಹೇಳಿದ್ದೀರಿ, ಬಂದು ಸಂಪರ್ಕಿಸಬಹುದು. ನೀವು ಯಾರಾದರೂ ಕಂಬಳದ ಬೆತ್ತ ಬೇಕು, ನಮಗೆ ಕಂಬಳ ಓಟಗಾರರು ಹಿಡ್ಕೊಳ್ಳುವಂಥ ಬೆತ್ತ ಬೇಕು ಅಂತಂದ್ರೆ ಇಂತಹ ಬೆತ್ತವನ್ನು ನಿಮಗೆ ಕೊಡ್ತಾರೆ. ಅದರ ಜೊತೆಗೆ ಇದಕ್ಕೆಷ್ಟು? ಅದಕ್ಕೆ 1,000 ಹಿಡ್ಕೊಳ್ಳಿ. ಇದಕ್ಕೆ 3,000. ಇದಕ್ಕೆ 3,000 ಅಂದರೆ ವರ್ತಿದೆ. 3,000 ಇಷ್ಟೇ ಉದ್ದ ಬೆತ್ತ ಇದಕ್ಕೆ ಅಂತಕ್ಕೆ 3,000 ಅಂತ ಹೇಳಬೇಡಿ. ಇದಕ್ಕೆ ಕೆಲಸ ಇದೆ, ಕಾಪರ್ ಇದೆ, ಬಹಳಷ್ಟು ಕೆಲಸ ಕಾರ್ಯಗಳಿದ್ದಾವೆ. ಇದಕ್ಕೆ ಇನ್ನೊಂದು ಸೇಮ್ ಇದು 3,000. ಇದು ನೋಡಿ, 2 ಕೂಡ 3,000. ಒಂದು ವಿಷಯ ಹೇಳಿದ್ದೇನೆ, 100 ರೂಪಾಯಿ ವಿಡಿಯೋ ನೋಡಿ ಬಂದವರಿಗೆ ಅಷ್ಟು ಡಿಸ್ಕೌಂಟು. ಇಲ್ಲದಿದ್ರೆ ಇಲ್ಲ. ನಮ್ಮ ವಿಡಿಯೋ ನೋಡಿ ಬಂದರೆ 100 ರೂಪಾಯಿ ಕಡಿಮೆ ಮಾಡ್ತೇವೆ ಅಂತ ಅವ್ರು ಹೇಳಿದ್ದಾರೆ. ನೋಡುವ. ಆಲ್ ದಿ ಬೆಸ್ಟ್ ಸರ್. ಐತಿಹಾಸಿಕ ಕಂಬಳದಲ್ಲಿ ಬೆತ್ತ ಮಾಡ್ತಾ ಇರುವಂಥ ನಿಮಗೆ ಮೂವರಿಗೂ ಕೂಡ ಶುಭಾಶಯ. ಜೊತೆಗೆ ಕಂಬಳ ಕ್ಷೇತ್ರದಲ್ಲಿ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದೀರಿ, ಒಡನಾಟವನ್ನು ಹೊಂದಿದ್ದೀರಿ, ಕೋಣಗಳ ಪರಿಚಾರಿಕೆಯನ್ನು ಮಾಡ್ತಾ ಇದ್ದೀರಿ. ನಿಮ್ಮಂಥವರಿಂದಲೇ ಕಂಬಳ ಉಳಿದಿರೋದು. ಆದ್ದರಿಂದ ಇವತ್ತು ನೀವು ಈ ಐತಿಹಾಸಿಕ ಕಂಬಳದಲ್ಲಿ ಭಾಗಿಯಾಗ್ತಾ ಇರೋದಕ್ಕೆ, ಜೊತೆಗೆ ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ ನಿಮಗೆ ಧನ್ಯವಾದ ಸರ್. ದಿವಾಕರ್ ಬಳ್ಳಮಂಜೆ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಪುತ್ತೂರು 2004ರಿಂದ ಪ್ರಯೋಗಾಲಯ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸೇವೆ. ಪುತ್ತೂರಿನ ಏಕೈಕ ಸಂಪೂರ್ಣ ಸ್ವಯಂ ಚಾಲಿತ ರಕ್ತ ತಪಾಸಣಾ ಕೇಂದ್ರ. 500ಕ್ಕೂ ಹೆಚ್ಚು ವಿಧದ ತಪಾಸಣಾ ಸೌಲಭ್ಯಗಳು, 25ಕ್ಕೂ ಅಧಿಕ ರಕ್ತ ಪರೀಕ್ಷೆ ಪ್ಯಾಕೇಜ್ಗಳು, ಮನೆ ಬಾಗಿಲಿನಿಂದಲೇ ಸ್ಯಾಂಪಲ್ ಕಲೆಕ್ಷನ್ ಸೌಲಭ್ಯ, ತ್ವರಿತ ಖಚಿತ ಫಲಿತಾಂಶಕ್ಕಾಗಿ ಅತ್ಯಾಧುನಿಕ ಲ್ಯಾಬ್ ಉಪಕರಣಗಳು, ಇಮೇಲ್ SMS ಅಲರ್ಟ್ ಮೂಲಕ ರಿಪೋರ್ಟ್ ವ್ಯವಸ್ಥೆ, ನಿಖರ ಪಾರದರ್ಶಕ ರಕ್ತ ಪರೀಕ್ಷಾ ಫಲಿತಾಂಶಗಳಿಗೆ ಭೇಟಿ ನೀಡಿ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ, ಹೆಡ್ ಆಫೀಸ್ ಧನ್ವಂತರಿ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಬ್ರಾಂಚೆಸ್ ದರ್ಬೆ, ಬುಳುವಾರ್, ಸುಳ್ಯ, ಮಾಡಾವ್, ಈಶ್ವರಮಂಗಲ, ವಿಟ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.